ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ನಾನು ದಿವ್ಯಾ. ಇದು ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಅದ್ಭುತ ಗಾಯಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಅದ್ಭುತ ಗಾಯಕರು, ಗಿಟರಿಸ್ಟ್ ಕೂಡ ಅವರು. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಒಬ್ರು ಉತ್ತಮ ಗಾಯಕರು, ಸಂದೇಶ್ ಕಾಮತ್ ಅವರು. ಇವರನ್ನ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. न जाने कब से उम्मीदें कुछ बाकी है, मुझे फिर भी तेरी याद क्यों आती है. न जाने कब से दूर जितना भी तुम मुझसे, पास तेरे में. अब तो आदत सी है मुझको ऐसे जीने में, जिंदगी से कोई शिकवा भी नहीं है. अब तो जिंदा हूँ मैं इस नीले आसमां में. वो वो ओ सी है ये तेरी बढ़ती जाए, आहट ऐसी है ये तेरी मुझको सताए. आहट यादें है गहरी है डूब जाए. अब तो आंखों में ये गम नम बन जाए. अब तो आदत सी है मुझको ऐसे जीने में. हे ओ आ सभी रातें हैं, सभी बातें हैं, मिटा दो उन्हें, बुला दो उन्हें. आ आ आ आ ನಮಸ್ತೆ. ಒಂದು ಸಂಗೀತ ಅಂದ ತಕ್ಷಣ ಇದು ಎಲ್ರಿಗೂ ಕೂಡ ಬರೋದಿಲ್ಲ, ಅಂದರೆ ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ. ಸೊ ಇಂತಹ ಒಂದು ಗಾಡ್ ಗಿಫ್ಟ್ ನಿಮ್ಮಲ್ಲಿ ಕೂಡ ಇದೆ. ನಿಮಗೆ ಇದರ ಬಗ್ಗೆ ಏನು ಅನ್ನಿಸ್ತದೆ? ನೀವು ನಿಮ್ಮ ಕ್ವಶನ್ನಲ್ಲೇ ಆನ್ಸರ್ ಇದೆ. ಯಾಕಂದರೆ ಗಾಡ್ ಗಿಫ್ಟ್ ಅಂತ ಹೇಳಿದ್ರಿ.
ಸೊ ಗಾಡ್ ಗಿಫ್ಟ್ ಅಂತೇಳಿ ಇದ್ದಾಗ ನಾವೇನು ಮಾತಾಡ್ಲಿಕ್ಕೆ ಏನಿಲ್ಲ. ಎಸ್, ಸೊ ದೇವ್ರೇನೋ ಸ್ವಲ್ಪ ಕೊಟ್ಟಿದ್ದಾರೆ, ಅದನ್ನ ಇಂಪ್ರೂವ್ ಮಾಡ್ತಾ ಹೋಗೋದು ನಮ್ಮ ಕೈಯಲ್ಲಿರೋದು. ಯಾಕಂದ್ರೆ ಇಂಪ್ರೂವ್ ಮಾಡೋದಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಅನ್ನೋದು ಸಿಗೋದಿಲ್ಲ. ಸೊ ಅಂತ ಅವಕಾಶಗಳು ಸಿಕ್ಕಾಗ ಅದನ್ನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ಬೇಕಲ್ವಾ. ಎಸ್, ಇವಾಗ ನಾನು ಈಗಾಗಲೇ ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದೆ. ಸೊ ಇನ್ನಷ್ಟು ಪರಿಚಯವನ್ನು ನೀವು ನಿಮ್ಮ ಬಾಯಲ್ಲಿ ಹೇಳಬೇಕಂದ್ರೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮಾಡಿದ್ರಿ, ಸೊ ಇದರ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ವೀಕ್ಷಕರಿಗೆ. ಖಂಡಿತ. ನಾನು ಆ್ಯಕ್ಚುಲಿ ಮೂಲತಃ ಉಡುಪಿಯವನೇ, ಬೇಸಿಕಲಿ ಉಡುಪಿ. ಸೊ ನನ್ನ ಎಜುಕೇಶನ್ ಎಲ್ಲ ಬಂದ್ಬಿಟ್ಟು ಮಲ್ಪೆ, ಆಮೇಲೆ ಕಲ್ಯಾಣಪುರ, ಹೈಸ್ಕೂಲು, ಕಾಲೇಜಲ್ಲಿ ಅಲ್ಲೇ ಮುಗಿಸಿದ್ದು. ಬಟ್ ಸಣ್ಣದ್ರಿಂದಲೂ ನನಗೆ ಒಂದು ಮ್ಯೂಸಿಕ್ ಇದೊಂದು ಗೀಳಿತ್ತು. ಗೀಳಂದ್ರೆ ನನಗೊಬ್ರು ಇನ್ಸ್ಪೈರ್ ಆದ್ರು. ನಾನು ಊರಿನಲ್ಲಿ ಒಂದು ಪ್ರೈಮರಿ ಸ್ಕೂಲಿಗೆ ಹೋಗುವಾಗಲೇ ನಮ್ಮ ಊರಲ್ಲಿ ಒಬ್ರು ಗಿಟಾರ್ ಪ್ಲೇ ಮಾಡ್ತಿದ್ರು. ಸೊ ಅಲ್ಲಿಂದ ಕಲಿಬೇಕೆನ್ನೋ ಆಸೆ ಬಂತು. ಬಟ್ ಕಾರಣಾಂತರಗಳಿಂದ, ವೈಯಕ್ತಿಕ ಕಾರಣದಿಂದ ಕಲೀಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಆಮೇಲೆ ಅದನ್ನ ಕಲಿಬೇಕು ಅನ್ನೋಂಥ ಉದ್ದೇಶದಿಂದ ನಾನು ನನ್ನ ಎಜುಕೇಶನ್ ಮುಗಿಸಿ ಫಸ್ಟ್ ಜಾಬ್ಗಂತೇಳಿ ಹೋದಾಗ ನಾನು ಹುಬ್ಳಿನಲ್ಲಿ ಫಸ್ಟ್ ಜಾಬ್ ಮಾಡಿದ್ದೆ. ಸೊ ಅಲ್ಲಿ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು. ಇವತ್ತು ನಾನು ಅವ್ರನ್ನ ನೆನೆಸ್ಕೊಳ್ಳೇಬೇಕು, ನಿಜವಾಗ್ಲೂ. ಅರುಣ್ ದೇಸಾಯಿ ಅಂತೇಳಿ. ಯಾಕಲ್ಲ ಆ ಗುರುಗಳು ನನಗೆ ಹಿಂದೂಸ್ತಾನಿದು ABCD ಅಂದ್ರೆ ಹಿಂದೂಸ್ತಾನಿ ಸಂಗೀತ ಅಂದ್ರೆ ಏನು, ಸಂಗೀತ ಅಂದ್ರೆ ಏನು ಅದನ್ನು ಸ್ವಲ್ಪ ನಿಜವಾಗ್ಲು. ಯಾಕಂದ್ರೆ ನಾವು ಫಸ್ಟಿಗೆ ಹೇಗಿರ್ತೇವೆ ಅಂದ್ರೆ ಹುಟ್ಟಿದ ಮಗುವಿಗೆ ಏನು ಗೊತ್ತಿರೋದಿಲ್ಲ, ನಮ್ಗೆ ತಂದೆ ತಾಯಿಗಳು ಏನು ಅಂತ ಹೇಳಿಕೊಡ್ತಾರೆ. ನಾವು ಅನ್ನ ತಿನ್ಬೇಕಾದ್ರೂ ಅಪ್ಪ ಅಮ್ಮ ನಮ್ಗೆ ಹೇಗೆ ತಿನ್ಬೇಕು ಅಂತ ಹೇಳಿಕೊಡ್ತಾರೆ. ಸೊ ಅದೇ ರೀತಿ ಮ್ಯೂಸಿಕ್ ಅಲ್ಲಿ ಏನೂ ಗೊತ್ತಿಲ್ಲದೆ ನಮ್ಗೆ ಅಂದ್ರೆ ನಿಜವಾಗ್ಲು ಕೆಲವರಿಗೊಂದು ಮನೆಯಲ್ಲಿ ಫ್ಯಾಮಿಲಿಯಿಂದ ಬಂದಿರುತ್ತೆ, ಸೊ ಹಾಗೆ ಏನಾದ್ರೂ ಇರುತ್ತೆ, ಸೊ ಬ್ಯಾಕ್ ಗ್ರೌಂಡ್ ಇರುತ್ತೆ. ಇದು ಹೀಗೆ ನೀವು ಹೇಳಿದ ಪ್ರಕಾರ ABCD ಅಂದ್ರೆ ಏನ್ ಗೊತ್ತಿರೋ LKG ಇಂದ ಮಕ್ಕಳಿಗೆ ಹೇಗೆ ಹೇಳಿಕೊಡ್ಬೇಕು, ಅದೇ ರೀತಿ ಸಂಗೀತದ ವಿದ್ಯೆಯನ್ನು ನಮ್ಗೆ ಯಾರಾದ್ರೂ ಹೇಳಿಕೊಡದೆ ಬರುದಿಲ್ಲ. ಬಟ್ ಕೆಲವರು ಕೇಳಿ ಕಲಿಯುವವರು ಸಹ ಇರ್ತಾರೆ. ಸೊ ಅಂತವರನ್ನು ಕೂಡ ನಾವು ಇಂಟರ್ವ್ಯೂ ಮಾಡಿದ್ದೇವೆ. ಸೊ ಡಿಪೆಂಡ್ಸ್, ಅದು ಒಬ್ಬೊಬ್ಬರಿಗೆ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇದ್ರ ರೀತಿ ಹೀಗೆ ನಿಮ್ಗೆ ಒಬ್ರು ಗುರುಗಳಂತ ಹೇಳಿದ್ರಿ, ಏನ್ ಹೆಸರು ಹೇಳಿದ್ರಿ ಅವ್ರದ್ದು? ಅವರು ಅರುಣ್ ದೇಸಾಯಿ ಅಂತ ಹೇಳಿ. ಅವರು ನಿಮ್ಗೆ ಇದ್ರ ಬಗ್ಗೆ ಹೇಳಿಕೊಟ್ರು. ನಂಗೆ ಹಿಂದೂಸ್ತಾನಿ ಅಂದ್ರೆ ಸಂಗೀತ ಅಂದ್ರೆ ಏನು ಅನ್ನೋದನ್ನ ನನ್ಗೆ ಅವ್ರು ಫಸ್ಟ್ ಕಲ್ಸ್ಕೊಟ್ರು. ಇದಕ್ಕಿಂತ ಮೊದಲು ನಾನು ಬರೀ ಹಾಡು ಕೇಳ್ತಾ ಇದ್ದೆ ಅಷ್ಟೇ, ಅದ್ರ ಬಗ್ಗೆ ನಂಗೆ ವಿಷಯ ಗೊತ್ತಿರಲಿಲ್ಲ. ಸರಿಗಮಪದನಿಸ ಅನ್ನೋದನ್ನ ಹೇಳಿಕೊಟ್ಟದ್ದು. ಅಂದ್ರೆ ಸಂಗೀತ ಅನ್ನೋದು ಸಾಗರ ಅಂತೇಳಿ ಆಮೇಲೆ ಗೊತ್ತಾಯ್ತು. ಅಲ್ಲಿ ನಾನು ಅವ್ರ ಜೊತೆ 1 ವರ್ಷ 2 ವರ್ಷ ಕಲಿತೆ. ಬಟ್ ಆಮೇಲೆ ಕಾರಣಾಂತರಗಳಿಂದ ಊರಿಗೆ ನಾನು ಶಿಫ್ಟ್ ಆದೆ. ಸೊ ಆಮೇಲೆ ಇಲ್ಲಿ ನನಗೆ ಅಂತ ಗುರುಗಳು ಸಿಕ್ಲಿಲ್ಲ. ಯಾಕಂದ್ರೆ ನಮ್ಮ ಟೈಮ್ ಅವ್ರಿಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ಅವ್ರ ಟೈಮ್ ನನಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಅದರ ಮಿಡ್ಲಲ್ಲಿ ಒಂದು ಗಿಟಾರ್ ಕಲಿಯುವ ಆಸೆ ಬಂತು. ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ. ಅದಕ್ಕೂ ಸೇಮ್ ಸಮಸ್ಯೆ ಬಂತು, ಗುರುಗಳು ಸಿಗ್ಲಿಲ್ಲ. ಆಮೇಲೆ ನಾನು ನೋಡಿ ಕೇಳಿ ಇನ್ಯಾರ ಹತ್ರನೇ ಸೇರ್ಕೊಂಡು ಅಂತಿಂದು ಅದನ್ನು ಕಲಿತೆ. ಈಗ ನನಗೆ ಒಂದು ಸಂಗೀತಕ್ಕೊಂದು ಜೋಡಿ ಅಂತೇಳಿದ್ರೆ ನನ್ನ ಗಿಟಾರ್. ಸೊ ನನ್ಗೆ ಈಗಲೂ ಟೈಮ್ ಅಂತೇಳಿ ಇಲ್ಲ, ಯಾಕಂದ್ರೆ ಟೈಮ್ ಇಲ್ಲದಿದ್ರು ಕೂಡ ನಮ್ಮದು ಒಂಥರ ಹೆವಿ ಡ್ಯೂಟಿ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಸುಮಾರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಚಂದ್ರಬನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೋಟಿಲ. ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸುತ್ತ. ಆರಾರಿ ರಾರೋ ರಾರೋ ರಾರೋ, ಆರಾರಿ ರಾರೋ, ಆರಾರಿ ರಾರೋ ರಾರೋ ರಾರೋ, ಆರಾರಿ ರಾರೋ, ಆರಾರಿ ರಾರೋ ರಾರೋ ರಾರೋ, ಆರಾರಿ ರಾರೋ, ಆರಾರಿ ರಾರೋ ರಾರೋ ರಾರೋ, ಆರಾರಿ ರಾರೋ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ.
ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ ಕಣ್ಣಿನ ಕಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ ನಾನಿನ್ನ ಕಾವಲುಗಾರ ಹಾಯಾಗಿ ಮಲಗಮ್ಮ ಕೈ ತಪ್ಪಿ ಹೋದರೆ ನೀನು ಅನ್ನೋದೇ ಭಯವಮ್ಮ ಒಂದು ಪಂಜರ ನೀನಲ್ಲಿ ಇಂಚರ ನೀನು ಬಾಯ್ ತುಂಬ ಅಪ್ಪ ನಮ್ಮ ಸಾಕು ಬದುಕು ಸಾರ್ಥಕ ಓ ನನ್ನ ಕಣ್ಣೆ ಓ ನನ್ನ ಕಣ್ಣೆ ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ ಸುಮಾರಿ ಮಾಡಿ ಒತ್ತಾಡಲಿಲ್ಲ ಹಾಡಿಲ್ಲ ಜೋಗುಳ ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೋಟಿಲ್ಲ ನನ್ನೆಲ್ಲ ನೋಡ್ಕೊಂಡು ಕಾರ್ಮೋಡವು ತಂದೂರಿ ಸುರಿಸುತ್ತ ಆರಾರಿ ರಾರೋ 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 ಆರಾರಿ ರಾರೋ 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 ಓ ನನ್ನ ಕಣ್ಣೆ ಓ ನನ್ನ ಕಣ್ಣೆ. ನೀವೊಂದು ಬೇರೆ ಜಾಬ್ ಕೂಡ ಮಾಡ್ತಾ ಇದ್ದೀರಾ. ಸೊ ಅಂದರೆ ಇದೇ ಕೆಲವರಿಗೆ ಹಾಬಿ ಅಂತ ತಗೊಳ್ತಾರೆ, ಕೆಲವರು ಬೇರೆ ಜಾಬಲ್ಲಿ ಇದ್ದು ಇದನ್ನು ಮಾಡ್ತಾರೆ ಸಂಗೀತವನ್ನು. ಸೊ ನೀವು ಕೂಡ ಬೇರೆ ಜಾಬಲ್ಲಿ ಇದ್ದೀರಾ. ಸೊ ಏನು ವರ್ಕ್ ಮಾಡ್ತಾ ಇದ್ದೀರಾ? ನಾನೀಗ ಪ್ರೆಸೆಂಟ್ಲಿ ಉಡುಪಿನಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಸಮಯ ಸಿಕ್ಕಾಗೆಲ್ಲ ಸಂಗೀತವನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಸಂಗೀತ ನಾನು ಕಲ್ತಿದ್ದೇನೆ ಅಂದ್ರೆ ಅದೊಂದು 1% ಮಾತ್ರ. ಇನ್ನು 99% ಕಲಿಯೋದಿದೆ. ದೇವರ ಅವಕಾಶ ಕೊಟ್ಟಾಗೆಲ್ಲ ಕಲಿತಾನೆ ಇದ್ದೀನಿ. ಎಸ್, ವೆರಿ ನೈಸ್. ಯಾಕೆಂದರೆ ಎಷ್ಟು ಗೊತ್ತಿದ್ದ ಮನುಷ್ಯ ಏನಂದರೆ ತನಗೆ ಏನು ಗೊತ್ತಿಲ್ಲ ಅಂತ ಕಲಿಬೇಕಂತೆ. ಇನ್ನು ನಮಗೆ ಕಲಿಯುವುದಂತ ತುಂಬಾ ಇರುತ್ತೆ. ಯಾಕೆಂದರೆ ದಿ ಎಂಡ್ ಅಂತ ಇಲ್ಲ ಕಲಿಕೆಯಲ್ಲಿ. ಎಷ್ಟು ಏಜ್ ಆದರೂ ಕೂಡ ಕಲಿಯುವುದು ತುಂಬಾ ಇರುತ್ತೆ. ಸೊ ಹಾಗಾಗಿ ಅಂಥದ್ದೊಂದು ನಿಮ್ಮ ಮನಸ್ಸಲ್ಲಿದೆಯಲ್ಲ, ಇನ್ನಷ್ಟು ಕಲಿತು ಇನ್ನಷ್ಟು ಮೇಲೆ ಬರಬೇಕನ್ನೋದು ನಮ್ಮೆಲ್ಲರ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಸಂದೇಶ್ ಕಾಮತ್ ಇವರ ಜೊತೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. तू ही मेरी शब है, सुबह है, तू ही दिन है मेरा, तू ही मेरा रब है, जहाँ है तू ही मेरी दुनिया, तू वक्त मेरे लिए, मैं हूँ तेरा लम्हा, कैसे रहेगा भला होके तू मुझसे जुदा. है सुबह है, तू ही दिन है मेरा, तू ही मेरा रब है, जहाँ है तू ही मेरी दुनिया, तू वक्त मेरे लिए, मैं हूँ तेरा लम्हा, कैसे रहेगा भला होके तू मुझसे जुदा.
आंखें तेरी शबनमी, चेहरा तेरा आईना, तू है उदासी बरी, कोई हंसी दासता हो। आंखें तेरी शबनमी, चेहरा तेरा आईना, तू है उदासी बरी, कोई हंसी दासता। दिल में है क्या कुछ तो बता, क्यों है भला खुद से कफा। आंखों से पढ़ के तुझे दिल पे मैंने लिखा, तू बन गया है मेरे जीने की एक वजह हो। आंखों से पढ़ के तुझे दिल पे मैंने लिखा, तू बन गया है मेरे जीने की एक वजह। तेरी हंसी तेरी अदा औरों से है बिल्कुल जुदा। तू ही मेरी शब है सुबह है, तू ही दिन है मेरा, तू ही मेरा रब है जहाँ है, तू ही मेरी दुनिया। तू वक्त मेरे लिए, मैं हूँ तेरा लम्हा, कैसे रहेगा भला होके तुम मुझसे जुदा। ओ, ओ, ಇದೊಂದು ಮ್ಯೂಸಿಕಲ್ಲಿ ನಿಮಗೆ ಹೇಗೆ ಅಂದರೆ ಆಸಕ್ತಿ ಏನು ಹೇಳಿದ್ರಿ ನೀವು ಈ ರೀತಿ ಬಂತು ನನಗೆ ಅಂತೇಳಿ ಹೇಳಿದ್ರಿ. ಸೊ ಫ್ಯಾಮಿಲಿಯಲ್ಲಿ ಯಾರಾದರೂ ಹಾಡ್ತಾರಾ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ? ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ತಾಯಿ ಭಜನೆ ಎಲ್ಲ ಹಾಡ್ತಾಯಿದ್ರು. ಓಕೆ. ಬಟ್ ನಾವು ಟೋಟಲಿ 3 ಜನ ಮಕ್ಕಳು. ಅದರಲ್ಲಿ ನಮ್ಮ ಸಿಸ್ಟರ್ ನಮ್ಮ ಬ್ರದರ್ ಅವರು ಟೋಟಲಿ ಇಬ್ಬರು ಡಿಫ್ರೆಂಟ್, ಅಂದರೆ ಅವರಿಗೆ ಮ್ಯೂಸಿಕ್ ಇದೊಂದು ಸ್ವಲ್ಪನೂ ಇಂಟ್ರೆಸ್ಟ್ ಅಂತೇಳಿ ಇಲ್ಲ. ಸೊ ಬಟ್ ನನಗೆ ಸಣ್ಣದ್ರಿಂದ ಅದೊಂದು ಗೀಳಿತ್ತು. ನಮ್ಮ ಮನೆ ಹತ್ರ ಎಲ್ಲ ಟೇಪ್ ರೆಕಾರ್ಡರ್ ಎಲ್ಲ ಎಲ್ಲಿ ಇರ್ತಿತ್ತು, ನಾನು ಅಲ್ಲಿ ಹೋಗಿ ಕ್ಯಾಸೆಟ್ ಹಾಕಿ ಎಲ್ಲ ಕೇಳ್ತಿದ್ದೆ. ಯಾಕಂದ್ರೆ ಒಂದು ಸಣ್ಣ ನನಗೆ ಆ್ಯಕ್ಚುಲಿ ನನ್ನ ಕಲೀಲೇಬೇಕು ಅನ್ನೋಂಥದ್ದು ನಂಗೊಂದು ಮೈಂಡಿಗೆ ಬಂದಿದ್ದು ನಿಜವಾಗ್ಲೂ AR ರೆಹಮಾನ್ನಿಂದ. ಅವರೊಂದು ಸ್ಫೂರ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರದ್ದು ಮ್ಯೂಸಿಕ್ ನಾವು ಜನರಲ್ ಆಗಿ ನೋಡ್ಬೇಕಿದ್ರೆ ನಾವು ಇಂಡಿಯನ್ ಮ್ಯೂಸಿಕಲ್ಲೇ ಒಂದು ಟೋಟಲ್ ಡಿಫ್ರೆಂಟ್ ಮ್ಯೂಸಿಕಲ್ಲಿ ಕ್ರಿಯೇಟ್ ಮಾಡಿದೆ ಅವರು. ಸೊ ಅಲ್ಲಿಂದ ಒಂದು ಕಲಿಬೇಕು ಕೇಳಬೇಕು ಅನ್ನೋಂಥ ಆಸೆ ಜಾಸ್ತಿ ಆಗ್ತದೆ. ಅದೇ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನೀವು ಜಾಸ್ತಿಯಾಗಿ ಹಿಂದಿ ಸಾಂಗ್ ಅನ್ನೇ ಸೆಲೆಕ್ಟ್ ಮಾಡ್ತೀರಾ, ಯಾಕೆಂದ್ರೆ ನಿಮ್ಮ ಸ್ಫೂರ್ತಿ ಅವರಾಗಿರುವಾಗ ಹಿಂದಿ ಗಾಯಕರಾಗುವಾಗ ಹಾಗೆ ನೀವು ಅದನ್ನೇ ಅದಕ್ಕೋಸ್ಕರ ಜಾಸ್ತಿಯಾಗಿ ಸೆಲೆಕ್ಟ್ ಮಾಡ್ತೀರಾ.
ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರದೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಎಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬಿಲ್ಲ ಛಾಯೆ ನನ್ನೆದೆಯ ಬಾಂಗಳದಿಯೋ ನನ್ನೆದೆಯ ಬಾಂಗಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಕಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಸಂಪಿಗೆ ಸವಿಭಾವಲಹರಿ ಹರಿಯೇ ಪನ್ನೀರ ಜೀವನದಿ ಬಾಮಲ್ಲಿಗೆ ಮಮಕಾರ ಮಾಯೆ ಲೋಕದ ಸುಖವೆಲ್ಲ ಓ ಲೋಕದ ಸುಖವೆಲ್ಲ ನಿನ್ನಗಾಗಿ ಮುಡಿಪಿರಲಿ ಇರುವಂತ ನೂರು ಕೈ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಹಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಹಾಗೆಯೇ ನಿಮಗೂ ಕೂಡ ಒಂದು ಫೇವ್ರೆಟ್ ಸಿಂಗರ್ ಅಂತ ಇರ್ತಾರೆ. ಸೊ ನಿಮಗೆ ಫೇವ್ರೆಟ್ ಸಿಂಗರ್ ಯಾರು? ನನಗೆ ಒಬ್ಬರು ಮೇಜರ್ ಫೇವ್ರೆಟ್ ಸಿಂಗರ್ ಅಂದರೆ ಎಲ್ರಿಗಿರುವಂಥ ಸೋನು ನಿಗಮ್. ಯಾಕಂದರೆ ಅವರಂತರ ಸಿಂಗಿಂಗ್ ಮಾಡೋರು ಇಡೀ ಪ್ರಪಂಚದಲ್ಲೇ ಹೇಳ್ಬೋದು. ನಾನು ನೋಡಿಲ್ಲ, ಯಾಕಂದರೆ ಅವರ ಫೀಲ್ ಏನಿದೆ ಅದು ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಡು ಎಲ್ಲರೂ ಹಾಡ್ತಾರೆ, ಬಟ್ ಫೀಲ್ ಏನಿದೆ ಅದು ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ನಾನೊಂದು 20 ವರ್ಷದಿಂದ ಅವರ ಹಾಡನ್ನು ಕೇಳ್ತಾ ಇದ್ದೀನಿ, ಬಟ್ ನನ್ಗೆ ಇಷ್ಟ ತನಕ ಅದರ ಬದಲಿ ಅವರ ಬದಲಿ ಸಿಂಗರ್ ಅಂತೇಳಿ ಯಾರನ್ನು ನಾನು ನೋಡಿಲ್ಲ. ಈಗೀಗ ಅರಿಜಿತ್ ಸಿಂಗ್ ಬರ್ತಾ ಇದ್ದಾರೆ, ಬಟ್ ಅವರೇ ಯಾವತ್ತು. ಖಂಡಿತ ಅದು ಹೇಳ್ತಾರಲ್ಲ, ಅವರ ವಾಯ್ಸ್ ಅನ್ನು ಒಬ್ಬರ ವಾಯ್ಸ್ ಅನ್ನು ನಮಗೆ ಅದನ್ನು ಕಾಪಿ ಮಾಡಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಕೆಲವೊಬ್ಬೊಬ್ಬರು ಇರ್ತಾರೆ ಜೂನಿಯರ್ ಸಿಂಗರ್ ಅವರ ಹೆಸರು ಹೇಳ್ಕೊಂಡು, ಬಟ್ ಅಷ್ಟು ಡೀಟೇಲ್ಸ್ ಆಗಿ ನೀವು ಹೇಳಿದ ಪ್ರಕಾರ ಸೋನು ನಿಗಮನ್ನು ಯಾರು ಕೂಡ ಫಾಲೋ ಮಾಡಲಿಲ್ಲ, ಅವರನ್ನು ಕಾಪಿ ಮಾಡಲಿಕ್ಕೆ ಆಗಿಲ್ಲ ನಿಜವಾಗ್ಲೂ. ಹಾಗೇನೆ ಈಗೊಂದು ನಿಮಗೆ ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಇದ್ದಾರೆ? ಫ್ಯಾಮಿಲಿನಲ್ಲಿ
ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ. Yes. ನನ್ನ ಬ್ರದರ್, ಆಮೇಲೆ ನಮ್ಮ ಸಿಸ್ಟರ್ ಇನ್ ಲಾ, ಆಮೇಲೆ ನಮ್ಮ ಫಾದರ್ ಮದರ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. Yes. ಯಾಕಂದ್ರೆ ಯಾರು ಯಾವ್ದ್ರ ಬಗ್ಗೆ ನನಗೆ ಆಕ್ಷೇಪ ಹೇಳಿಲ್ಲ. ಇವಾಗ ಪ್ರೋಗ್ರಾಮ್ ಎಲ್ಲ ಇರುತ್ತೆ, ನೀವು ಪ್ರೋಗ್ರಾಮ್ಗೆಲ್ಲ ನೈಟ್ ಹೇಳಿದ್ರಿ ನೀವು ಜಾಬ್ ಅಲ್ಲಿ ಇದ್ದೀರಾ ಅಂತೇಳಿ, ಸೊ ಅದು ಪ್ರೋಗ್ರಾಮ್ ಎಲ್ಲ ಬಂದಾಗ ಅದನ್ನು ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಆಕ್ಚುಲಿ ಹೇಳ್ಬೇಕಿದ್ರೆ ಒಂದು 5 ವರ್ಷ ಆಯ್ತು ನಾನು ಪ್ರೋಗ್ರಾಮ್ ಯಾವ್ದು ಹೋಗಕ್ ಆಗಿಲ್ಲ. ಯಾಕಂದ್ರೆ ನಾನು ಉಡುಪಿನಲ್ಲಿ ಇದ್ದಿರ್ಲಿಲ್ಲ. ಸೊ ಆಮೇಲೆ ಬೇರೆ ಊರಲ್ಲಿದ್ದೆ, ಶಿವಮೊಗ್ಗ, ಬೆಂಗಳೂರು ಅಂತ ಬೇರೆ ಕಡೆ ಇದ್ದೆ. ಸೊ ಹಾಗಾಗಿ ನನಗೆ ಹೋಗಕ್ಕಾಗಿಲ್ಲ. ಬಟ್ ನಾನು ಪ್ರಾಕ್ಟೀಸ್ ಬಿಟ್ಟಿಲ್ಲ. ಯಾಕಂದ್ರೆ ನಾನಿಲ್ಲಿ ನನ್ನ ಮನಸ್ತೃಪ್ತಿಗೆ ಇದು, ಅದಲ್ಲಿ ಏನ್ ಗಳಿಸ್ತೀನೋ ಏನ್ ಕಳ್ಕೊಡ್ತೀನಿ ಗೊತ್ತಿಲ್ಲ. ಬಟ್ ನಾನು ಸಾಯುವ ತನಕ ಸಂಗೀತ ಬಿಡಲ್ಲ, ನಿಮ್ ಜೊತೆನೆ ಇರ್ಬೇಕನ್ನೋ ಆಸೆ. ಯಾಕಂದ್ರೆ ನಿಜವಾಗ್ಲೂ ಈ ಒಂದು ಸಂಗೀತ ಅಂದ ತಕ್ಷಣ ಹಲವಾರು ಜನರಿಗೆ ಒಂಥರ ಮನಸ್ಸಿಗೆ ಬೇಜಾರಾದಾಗ ಕೇಳಿದ ತಕ್ಷಣ ಏನೋ ಮನಸ್ಸಿಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ. ಸೊ ನೀವು ಹೇಳಿದ್ರಿ ಅದು ನಿಮ್ ಜೊತೆ ಇರ್ಬೇಕು. ನೀವೇ ನನಗೆ ಸ್ಟೇಜ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಆರ್ಕೆಸ್ಟ್ರಾ ಫಂಕ್ಷನ್ಗಳು ಇಂಪಾರ್ಟೆಂಟ್ ಅಲ್ಲ, ಬಟ್ ಸಂಗೀತ ನನ್ನ ಜೊತೆ ಎನಿ ಟೈಮ್ ಇರಬೇಕು ನಿಮ್ಗೋಸ್ಕರ ಅಂತ ಹೇಳಿ. ನಿಜವಾಗ್ಲು. ಸೊ ನೀವು ಮೊದಲೆಲ್ಲ ಈ ಆರ್ಕೆಸ್ಟ್ರಾಗಳಿಗೆಲ್ಲ ಹೋಗ್ತಾ ಇದ್ದೀರಾ? ಮೊದಲು ಹೋಗ್ತಾ ಇದ್ದೆ, ತುಂಬಾ ಆರ್ಕೆಸ್ಟ್ರಾಗಳಿಗೆ ಹೋಗಿದ್ದೀನಿ. ಓಕೆ, ಅದ್ರದ್ದೊಂದು ಅನುಭವ ಹೇಗೆ? ಅಂದ್ರೆ ನೀವೀಗೆಲ್ಲ ಹೋಗ್ತೀರಾ, ಹೋದಾಗೆಲ್ಲ ಅಲ್ಲಿ ಯಾವತ್ತಾದ್ರೂ ನಿಮ್ಗೆ ಒನ್ಸ್ ಮೋರ್ ಅಂತ ಹೇಳಿರೋದು, ಇನ್ನೊಂದ್ಸಲ ಹಾಡಿಸಿರೋದು, ಅಥವಾ ಏನಾದ್ರೂ ಅಲ್ಲಿ ಆದಂತಹ ಒಂದು ತುಂಬಾ ಖುಷಿಯಾದಂತಹ ನೆನಪು, ಅಂದ್ರೆ ಮೆಮೊರೇಬಲ್ ಒಂದು ಘಟನೆ ಅಂತ ಇರ್ತದೆ. ಸೊ ಅಂಥದ್ದು ಯಾವ್ದಾದ್ರು ಆಗಿದ್ಯಾ ಆರ್ಕೆಸ್ಟ್ರಾಗಳಲ್ಲಿ? ಮೆಮೊರೇಬಲ್ ಘಟನೆ ಅಂದ್ರೆ ಒಂದು ವಿಷಯದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಸ್ಟೇಜ್ ಹತ್ಬೇಕಾದ್ರೆ ಅದೃಷ್ಟ ಮಾಡಿರ್ಬೇಕು. ಯಾಕಂದ್ರೆ ಕೆಳಗಡೆಯಿಂದ ಒಂದು 500-600 ಜನ ನಿಂತಿರ್ತಾರೆ. ಅವ್ರು ನಮ್ಮನ್ನು ನೋಡಿ ನಮ್ಮ ಹಾಡಿಗೆ ಒಂದು ಕುಣಿತಾರಂದ್ರೆ ಅದು ದೇವ್ರು ಕೊಟ್ಟ ವರ. ಹಾಗಾಗಿ ನನ್ಗೆ ಅವ್ರು ಒನ್ಸ್ ಮೋರ್ ಹೇಳದಿದ್ರು ತೊಂದರೆ ಇಲ್ಲ, ಅವ್ರ ಎದುರುಗಡೆ ಒಂದು ಹಾಡಿ ಅನ್ನೋ ಸಮಾಧಾನ ಇದೆ. ನಿಜವಾಗ್ಲು. आबीजा आबीजा ए सुबह आबीजा 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 ए सुबह आबीजा रात को कर विदा दिल रूपा आबीजा आबीजा ए सुबह आबीजा 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 ए सुबह आबीजा रात को कर विदा दिल रुबा आबीजा आबीजा ए सुबह आबीजा मेरे दिल के पागलपन की और सीमा क्या है? यूं तो तू है मेरी छाया, तुझ में और तेरा क्या है? मैं हूँ गगन, तू है जमीन, अधूरी सी मेरे बिना। रात को
कर विदा दिलरुबा अभी जा ए सुबह अभी जा ए सुबह अभी जा। देखो चाहे जिसको कुछ कुछ तरसा दिखता क्यों है, जानू ना मैं तेरा मेरा रिश्ता क्यों है। कैसे कहूँ कितना बेचैन है दिल मेरा तेरे बिना, रात को कर विदा दिलरुबा अभी जा ए सुबह अभी जा ए सुबह अभी जा। रात को विदा दिलरुबा अभी जा। ಎಸ್ ವೀಕ್ಷಕರೇ, ನನ್ನ ಪ್ರೀತಿ ಹಾಡು ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇವೆ. ಈಗ ಇನ್ನೊಂದು ವಿರಾಮ ತೆಗೆದುಕೊಳ್ಳುವಂತಹ ಸಮಯ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಡಲು ಎದೆಯಲಿ ಬೇಸಿಗೆಗಾಲ, ಎನ್ನೆಲ್ಲಿ ನನಗೆ ಉಳಿಗಾಲ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ನಿನ್ನ ಕನಸಿಗೆ ಚಂದಾದಾರನು, ಚಂದ ಬಾಕಿ ನೀಡಲು ಬಂದೇ ಬರುವೆನು. ನಾನೇರ ಹೃದಯದ ವರದಿಗಾರನು, ನಿನ್ನ ಕಂಡ ಕ್ಷಣದಲ್ಲೇ ಮಾತೆ ಮರೆವೆನು. ಕ್ಷಮಿಸು ನೀ ಕಿನ್ನರಿ, ನುಡಿಸಲೇ ನಿನ್ನನು, ಹೇಳಿ ಕೇಳಿ ಮೊದಲೇ ಚೂರು ಪಾಪಿ ನಾನು.
ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ನಿನ್ನ ಮನದ ಕವಿತೆ ಸಾಲ ಪಡೆವ ನಾನು ಸಾಲಗಾರ, ಕಣ್ಣ ತೆರೆದು ದೋಚಿಕೊಂಡ ನೆನಪುಗಳಿಗೆ ಪಾಲುದಾರ. ನನ್ನ ದಿವೇದನೆ ನಿನಗೆ ನಾನೀಡೆನು, ಹೇಳಿ ಕೇಳಿ ಮೊದಲೇ ಚೂರು ಪಳ್ಳ ನಾನು. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ತಲ್ಲಿಯೇ ಚಳಿಗಾಲ. ಯಾವ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಇಂತಹ ಒಂದು ಅನುಭವ ಆಗಿದೆ, ಅಂದ್ರೆ ತುಂಬಾ ಖುಷಿ ಆಗಿರುವಂತದ್ದು? ಎಲ್ಲಿ ಹೋದಲ್ಲಿ ಏನಾದ್ರೂ ಇರ್ಬೋದು? ಅಂದ್ರೆ ಈಗೊಂದು ಹೇಳ್ಬೇಕಿದ್ರೆ ಒಂದು ಚಿಕ್ಕಮಂಗ್ಳೂರಿನಲ್ಲಿ, ಆಮೇಲೆ ಈಗ ಮರ್ತೋಗಿದೆ ಕೆಲವೆಲ್ಲ ಪ್ಲೇಸ್, ಬಟ್ ಆಮೇಲೆ ಇನ್ನೊಂದು ಬೆಂಗಳೂರಿನಲ್ಲಿ ಮಾಡಿದ್ದೆ. ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ಕೂಡ ನಿಮ್ ಜೊತೆ ಆಂಕರಿಂಗ್ ಅಲ್ಲಿ ಇದ್ದೆ. ಸೊ ಶಿವಮೊಗ್ಗ ಪ್ರೋಗ್ರಾಮ್, ಅದು ಇನ್ನೂ ಕೂಡ ನೆನಪಿದೆ ನನಗೆ. ಸೊ ತುಂಬಾನೇ ನಮ್ಮನ್ನ ಇದು ಮಾಡಿದ್ದಾರೆ ಅಲ್ಲಿ, ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಬಟ್ ಇನ್ನು ನೆನಪಿದೆ, ಒಂದು ದಿನ ನಮ್ದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು, ನೆಕ್ಸ್ಟ್ ಡೇ ನೀವೇ ಮಾಡಿ ಹೋಗ್ಬೇಕಂತ ನಮ್ಮನ್ನು ಕೂತ್ಕೊಳ್ಸಿದ್ರು, ಮಳೆ ಬಂದು ಕ್ಯಾನ್ಸಲ್ ಆಗಿ. ಸೊ ಅದು ನನ್ಗೆ ಇವತ್ತು ಕೂಡ ನೆನಪಿದೆ. ಸೊ ಅದರಲ್ಲಿ ಕೂಡ ಒಳ್ಳೆ ಹಾಡಿದ್ದೀರಾ, ಮತ್ತೆ ನೀವು ಗಿಟಾರ್ ಕೂಡ ಬಾರಿಸ್ತೀರಾ. ಸೊ ಅದು ನಾನು ಅಬ್ಸರ್ವ್ ಮಾಡಿದೆ, ಗಿಟಾರ್ ಜೊತೆ ಕೂಡ ಹಾಡಿದ್ದು ನೋಡಿದ್ದೆ ನಾನು ನೀವು. ಸೊ ನಿಮ್ಗೆ ಜಾಸ್ತಿ ಇಷ್ಟ ಯಾವ್ದು ಪಡ್ತೀರಾ ನೀವು, ಗಿಟಾರ ಅಥವಾ ಸಿಂಗಿಂಗ? ನಂಗೆ ಎರಡೂ ಬೇಕು. ಎರಡೂ ಬೇಕು. ಯಾಕಂತಾರೆ ಈಗ ನಾನು ಟ್ರ್ಯಾಕ್ ಅಲ್ಲಿ ಏನು ಹಾಡಿದ್ದೀನಿ ಅದು ಮನಸ್ಸಿಗೆ ತೃಪ್ತಿ ಕೊಡಲ್ಲ. ಅದನ್ನ ನಾನು ಫ್ಯಾಕ್ಟ್ ಹೇಳ್ತೀನಿ. ಯಾಕಂದ್ರೆ ಮುಂದೆ ಬರುವ ಸಂಗೀತಗಾರರು ಯಾರಿದ್ದಾರೆ, ಈಗ ಜೂನಿಯರ್ಸ್, ಅವರಿಗೆ ನಾನು ಸಜೆಸ್ಟ್ ಮಾಡೋದು ಟ್ರ್ಯಾಕ್ ಇಟ್ಕೊಂಡು ಹಾಡಬೇಡಿ. ಯಾಕಂದ್ರೆ ಟ್ರ್ಯಾಕ್ ಅನ್ನೋದು ನಮ್ಗೊಂದು ಬರೀ ಸಪೋರ್ಟಿಗೆ ಅಷ್ಟೇ. ಸಪೋರ್ಟಿಗೆ ನಾವು ಯಾವ ಇನ್ಸ್ಟ್ರೂಮೆಂಟ್ ಜೊತೆ ನಮ್ಮನ್ನು ಕಲಿತೀವಿ ಅದ್ರ ಜೊತೆ ನಮ್ಮ ಸ್ವರ ಸೇರ್ಬೇಕು, ಆವಾಗಲೇ ಒಂದು ಹಾಡು ಪರ್ಫೆಕ್ಟ್ ಅಂತ ಹೇಳಿ ಆಗೋದು. ಖಂಡಿತ. ಯಾಕೆಂದ್ರೆ ಇವಾಗೆಲ್ಲ ಟ್ರ್ಯಾಕ್ ಫ್ಯಾಷನ್ ಆಗಿ ಹೋಗಿದೆ, ಮ್ಯಾನ್ಯಲ್ ಕೂಡ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಅದೇ ಈಗಷ್ಟೇ ಹೇಳಿದ್ರಿ, ಯಾಕೆಂದ್ರೆ ತುಂಬಾ ಜನ ಆರ್ಟಿಸ್ಟಿಗೆ ಇದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ ಗಿಟಾರಿಸ್ಟ್ ಆಗಿರ್ಬೋದು, ತಬ್ಲದವ್ರಾಗಿರ್ಬೋದು, ಯಾರೇ ಇರ್ಬೋದು, ಇವರಿಗೆಲ್ಲ ಸ್ವಲ್ಪ ಅಂದ್ರೆ ಇಲ್ಲ, ಟ್ರ್ಯಾಕ್ ಹಿಡ್ಕೊಂಡು ಹೋಗ್ತಾರೆ, ಅವರಿಗಿಲ್ಲ ಎಂತದಿಲ್ಲ. ಕೆಲವೊಂದೊಂದು ಕಡೆ ಮಾತ್ರ ವಿತ್ ಟ್ರ್ಯಾಕ್ ಬೇಡ, ನಮ್ಗೆ ಮ್ಯಾನ್ಯಲ್ ಬೇಕು ಅಂತ ಹೇಳ್ತಾರೆ. ಸೊ ಅದು ಬೆಸ್ಟ್ ನಿಜವಾಗ್ಲೂ. ಎಲ್ಲರಿಗೂ ಕೂಡ ಒಂದು ಸಿಗ್ತದೆ, ಅವರಿಗೆ ಟ್ಯಾಲೆಂಟ್ ಕೂಡ ತೋರಿಸ್ಲಿಕ್ಕೆ ಆಗ್ತದೆ ಅವರಿಗೆ. ಖಂಡಿತ. रहना या रहे कल कल याद आएंगे ये पल पल ये है प्यार के पल चल आ मेरे संग चल चल सोचे क्या छोटी सी जिंदगी कल मिल जाए तो होगी खुश नसीबी हम रहे ना या रहे याद आएंगे ये पल हम रहे ना या रहे कल कल याद आएंगे ये पल पल ये है प्यार के पल चल
आ मेरे संग चल चल, सोचे क्या छोटी सी ए जिंदगी, कल मिल जाए तो होगी खुश नसीबी, हम रहे ना या रहे याद आएंगे ये पल। शाम का चल छोड़ के आई, देखो वो रात सुहानी, लिख के दे ये सारी दुनिया अपनी ये प्रेम कहानी, हम रहे ना या रहे याद आएंगे ये पल। आने वाली सुबह आ जाने, रंग क्या ला दीवानी, मेरी चाहत को रख लेना जैसे कोई निशानी, रहे ना या रहे याद आएंगे ये पल, हम रहे ना या रहे कल, कल याद आएंगे ये पल, पल ये है प्यार के पल। चल आ मेरे संग चल चल, सोचे क्या छोटी सी ए जिंदगी, कल मिल जाए तो होगी कुछ नसीबी, हम रहे ना या रहे याद आएंगे ये पल, हम रहे ना या रहे याद आएंगे ये पल। ಈಗ ಒಂದು ಸಾಂಗ್ಸ್ ಅಂದ ತಕ್ಷಣ ವೆರೈಟೀಸ್ ಆಫ್ ಸಾಂಗ್ಸ್ ಇದೆ, ಅಂದರೆ ಫೋಕ್ ಸಾಂಗ್ಸ್ ಇರ್ಬೋದು, ಫಿಲ್ಮ್ ಸಾಂಗ್ಸ್ ಇರ್ಬೋದು, ಭಜನೆ, ಆ ರೀತಿ ಎಲ್ಲ ಬೇರೆ ಬೇರೆ. ಕೆಲವರು ನಮಗೆ ಭಜನೆಯೇ ಹಾಡ್ತೇವೆ ಅಂತ ಹೇಳ್ತಾರೆ, ಕೆಲವರು ಹಿಂದಿ ಸಾಂಗ್ಸ್ ಇರ್ಬೋದು, ಕನ್ನಡ ಸಾಂಗ್ಸ್ ಅದು ಆಯ್ಕೆ ಮಾಡ್ತಾರೆ. ಸೊ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಫೇವ್ರೆಟ್ ಸಾಂಗ್ ಅಂತ ಹೇಳಲಿಕ್ಕೆ ಹೋದರೆ ಎಲ್ಲ ಜಾನರ್, ಎಲ್ಲ ಜನರೇ ಸಾಂಗನ್ನು ನಾನು ಇಷ್ಟಪಡ್ತೀನಿ. ಓಕೆ. ಯಾಕಂದರೆ ನಾನು ಮೈಕಲ್ ಜಾಕ್ಸನ್ ಕೂಡ ತುಂಬ ಕೇಳ್ತೀನಿ. ಮೈಕಲ್ ಜಾಕ್ಸನ್ ಹಾಡ ಇರ್ಬೋದು, ಭಜನೆ ಇರ್ಬೋದು, ಎಲ್ಲ ಜಾನರ್, ಅಂದ್ರೆ ಒಂದೇ ಪರ್ಟಿಕ್ಯುಲರ್ ಅಂತ ಹೇಳಿಲ್ಲ, ಎಲ್ಲಾ ತರಹದ ಹಾಡು. ಸಂಗೀತ ಅಂದ್ರೆ ಆಯ್ತು, ಸಂಗೀತವೇ ನಿಮ್ಗೆ ಫೇವ್ರೇಟ್ ಅಂತ. ಎಸ್, ವೆರಿ ನೈಸ್. ಯಾಕೆಂದ್ರೆ ತುಂಬಾ ಜನ ಈ ಸೀಟಲ್ಲಿ ಕೂತ್ಕೊಂಡವರು ನಿಮ್ಮ ಫೇವ್ರೇಟ್ ಸಾಂಗ್ ಯಾವ್ದು ಅಂತ ಕೇಳಿದಾಗ ಒಂದೊಂದು ಸಾಂಗ್ ಅನ್ನು ಆಯ್ಕೆ ಮಾಡಿ ಹೇಳ್ತಾ ಇದ್ರು. ಬಟ್ ನೀವು ಹೇಳಿದ್ರಿ ಸಂಗೀತವೇ ನನಗೆ ಫೇವ್ರೇಟ್ ಅಂತ ಹೇಳಿ. ಯಾವುದೇ ಸಾಂಗ್ ಇರ್ಬೋದು, ಎಲ್ಲವೂ ನನ್ನ ನೆಚ್ಚಿನ ಹಾಡು ಅಂತ ಹೇಳಿದ್ರಿ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸಂಗೀತ ಒಂದು
ದೇವರು ಕೊಟ್ಟ ನಿಜವಾಗ್ಲೂ ಎಲ್ರಿಗೂ ಅದೊಂದು ಕಲೆ. ಎಸ್, ನಿಜವಾಗ ಎಲ್ಲರಿಗೂ ಬರುದಿಲ್ಲ. ಯಾಕೆಂದ್ರೆ ಕ್ಲಾಸಿಗೂ ಕೂಡ ಹೋಗ್ತಾರೆ, ಕ್ಲಾಸಿಗೆ ಹೋಗಿ ಎಷ್ಟೋ ಸ್ಟೂಡೆಂಟ್ ಕಲ್ತುಕೊಂಡು ಹೋಗ್ತಾರೆ. ಕಲ್ತುಕೊಂಡು ಹೋಗುವಾಗ ಎಲ್ಲರೂ ಕೂಡ ಸಂಗೀತಗಾರರಾಗುದಿಲ್ಲ, ಅದರಲ್ಲಿ ಒಬ್ಬೊಬ್ಬರು ಅಂತ ಆಯ್ಕೆ ಮಾಡಿ ಆಗ್ತಾರೆ. ಸೊ ಹಾಗಾಗಿ ನೀವು ಹೇಳಿದ ಹಾಗೆ ಗಾಡ್ ಗಿಫ್ಟ್ ಎಲ್ರಿಗೂ ಕೂಡ ಬರುದಿಲ್ಲ. ಸೊ ಅದೇ ನೀವು ಹೇಳಿದ ಪ್ರಕಾರ ನಾವು ಯಾವುದು ಸಿಗ್ತದೆ ಅದನ್ನು ನಾವು ಅವಕಾಶವನ್ನು ಯೂಸ್ ಮಾಡ್ಕೊಳ್ಬೇಕಷ್ಟೇ. ಎಸ್, ವೆರಿ ನೈಸ್. ಹಾಗೆ ಈ ಫೀಲ್ಡಿಗೆ ಬಂದು ನೀವೆಷ್ಟು ಸಮಯ ಆಯಿತು? ನಾನು ಈ ಫೀಲ್ಡಿಗೆ ಬಂದು ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಗ್ತಾ ಬಂತು. 15 ಇಯರ್ಸ್. ನೀವು ಈಗ ಪ್ರಾಕ್ಟೀಸ್ ಎಲ್ಲ ಹೇಗೆ ಮಾಡ್ತೀರಿ? ಈಗ ವರ್ಕಿಂಗ್ ಅಂತ ಹೇಳಿದ್ರಿ, ಟೈಮಿಂಗ್ ನಿಮ್ಗೆ ಹೇಗೆ? ನೀವು ಡ್ಯೂಟಿಯಿಂದ ಬರುವಾಗ ಎಷ್ಟು ಹೊತ್ತಾಗ್ತದೆ? ಡ್ಯೂಟಿಯಿಂದ ಬರುವಾಗ 9:30 10 ಆಗುತ್ತೆ. ಬಟ್ ನಿಮ್ಗೆ ಸಂಡೇಸ್ ಎಲ್ಲ ರಜೆ ಇರುತ್ತೆ? ವೀಕಲ್ಲಿ ಒಂದು ರಜೆ ಇರುತ್ತೆ. ಸೊ ಆ ವೀಕ್ ಡೇಸ್ ಅಲ್ಲಿ ನಿಮ್ಗೆ ಅಂದ್ರೆ ಬೇರೆ ಏನಾದ್ರೂ ಪರ್ಸನಲ್ ಕೆಲಸಗಳೆಲ್ಲ ಇರ್ತದೆ, ಅದನ್ನಂತ ಇಟ್ಕೊಳ್ತೀರಾ ಅಥವಾ ಇದನ್ನು ಮಾಡ್ತೀರಾ? ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಬಟ್ ಎಷ್ಟೇ ಕಷ್ಟ ಆದ್ರೂ ನಾನು ಸಂಗೀತಕ್ಕೊಂದು ಟೈಮ್ ಕೊಡ್ತೇನೆ. ಎಸ್, ಯಾವ ಟೈಮ್ ಅಲ್ಲಿ ಅದನ್ನು? ಜಾಸ್ತಿಯಾಗಿ ನಾನು ಸಾಯಂಕಾಲ, ರಾತ್ರಿ ಹೊತ್ತು, ಸಾಯಂಕಾಲ ಒಂದು 7 ಗಂಟೆ ಆಫೀಸಿಂದ ಬಂದ ನಂತರ, ರಜೆ ಟೈಮಲ್ಲಿ. ಆಫೀಸಿಂದ ಬಂದ ನಂತರ ನನಗೆ ಮಗ ಇದ್ದಾನೆ, ಹಾಗಾಗಿ ಕಷ್ಟ ಆಗ್ತದೆ. ಹಾಗಾಗಿ ವೀಕ್ ನನ್ನ ವಾರದ ರಜೆ ದಿನ ಯಾವ ತರ ರಜೆ ಇದ್ದಾಗ ಮತ್ತೆ ರಾತ್ರಿ ಹೊತ್ತಿಗೆ ನೀವು ಗಿಟಾರ್ ಇಟ್ಕೊಂಡು ಸಾಂಗ್ ಹಾಡಿದ್ರೆ ಮತ್ತೆ ಎಲ್ಲರೂ ಸಹ ಬೊಬ್ಬೆ ಹಾಕ್ಬೋದು ಮನೆ ಹತ್ರದವರೆಲ್ಲ, ಯಾಕೆಂದ್ರೆ ಅವರಿಗೆ ನಿದ್ದೆಗೆ ಡಿಸ್ಟರ್ಬ್ ಆಗ್ಬೋದು ಅಂತೇಳಿ. ಸೊ ಅದು ಕೂಡ ಕಷ್ಟನೇ. ಸೊ ನಿಮ್ಗೆ ವಾರದಲ್ಲಿ ಸಿಕ್ಕಿದ ಒಂದು ರಜೆಯಲ್ಲಿ ನೀವು ಸಂಜೆ ಸಮಯ ಅದಕ್ಕೆ ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತೀರಾ? ವೆರಿ ನೈಸ್. ಸೊ ನಿಮ್ಮ ಈ ಒಂದು ಸಂಗೀತದ ಪಯಣ ಇನ್ನಷ್ಟು ಮುಂದೆ ಹೋಗ್ಲಿ, ಇನ್ನಷ್ಟು ನೀವು ಇದರಲ್ಲಿ ಖುಷಿ ಪಡಿ, ಇನ್ನಷ್ಟು ಅವಕಾಶಗಳು ನಿಮಗೆ ಸಿಕ್ಕಲಿ, ಇನ್ನಷ್ಟು ಇದೇ ರೀತಿ ಇಂಟರ್ವ್ಯೂ ನಿಮ್ಮದು ಆಗ್ತಾನೆ ಇರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. जरा सी दिल में दे जगह तू, जरा सा अपना ले बना, जरा सा ख्वाबों में सजा तू, जरा सा यादों में बसा। मैं चाहूँ तुझको मेरी जाले पना, फिदा हूँ तुझ पे मेरी जाबे पना। जरा सी दिल में दे जगह तू, जरा सा अपना ले बना, जरा सा ख्वाबों में सजा तू, जरा सा यादों में बसा। मैं तेरे कदमों में रख दूँ ये जा, तेरा इश्क दीवानगी है नहीं आशिक कोई मुझसा तेरा, तू मेरे लिए बंदगी। मैं चाहूँ तुझको मेरी जाले पना, फिदा हूँ तुझ पे मेरी जाबे पना।
कह भी दे दिल में तेरे जो है छुपा, ख्वाहिश है जो तेरी, रख नहीं पर्दा कोई मुझसे क्या, कर ले तू मेरा यकीन। मैं चाहूँ तुझको मेरी जाबे पनाह, फिदा हूँ तुझ पे मेरी जाबे पनाह। ಸೊ ಹಾಗೆಯೇ ಕೊನೆಯದಾಗಿ ಈ ಒಂದು ಆಡಿಯನ್ಸಿಗೆ ನೀವು ಈ ಒಂದು ವೀಕ್ಷಕರಿಗೆ ಏನಾದರೂ ಹೇಳಬೇಕಂತ ಇದ್ದರೆ ಏನಂತ ಹೇಳ್ತೀರಾ? ಯಾರಿಗಾದರೂ ಈ ಕಾರ್ಯಕ್ರಮದ ಮೂಲಕ ಥ್ಯಾಂಕ್ಸ್ ಹೇಳೋದಿದ್ರೆ ನೀವು ತಿಳಿಸ್ಬೋದು. ಈ ಮಾತಲ್ಲಿ ಒಟ್ಟು 3 ವಿಷಯ ಹೇಳ್ತೀನಿ. ಒಂದೇನೆಂದರೆ, ಈಗ ಬರುವಂಥ ಜೂನಿಯರ್ಸ್ಗಳಿಗೆ ಸಂಗೀತವನ್ನು ಪ್ರಾಕ್ಟೀಸ್ ಮಾಡಿ. ಸಂಗೀತ ಯಾರಿಗೂ 100% ಕಲಿಯೋದಕ್ಕೆ ಸಾಧ್ಯ ಇಲ್ಲ, ಒಂದು ಮಾತು. ಇನ್ನೊಂದೇನೆಂದರೆ, ನಮಗೆ ಸಮಯ ಅವಕಾಶ ಸಿಕ್ಕಾಗೆಲ್ಲ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ನಾವು ರೀಸನ್ ಹೇಳ್ತಾ ಕೂರಬಾರ್ದು. 2 ಮೂರನೇದು ಇನ್ನೊಂದೇನೆಂದರೆ, ನಾನಿವತ್ತು ಹಾಡಿದ್ರಲ್ಲಿ ಏನಾದರೂ ಲೋಪ ಇದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ ವೀಕ್ಷಕರಲ್ಲಿ. ದೊಡ್ಡ ಮನಸ್ಸು ಅಂತ ಹೇಳ್ಬೋದು. 4ನೇದು, ನನಗೆ ಒಂದು ಸ್ಪಂದನ TV ಚಾನೆಲ್ನವರು ಕರೆದು ನನಗೇನೋ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಟೀಮ್ ಮ್ಯಾನೇಜ್ಮೆಂಟಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ತಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಒಬ್ಬರು ಅದ್ಭುತ ಗಾಯಕರಾದಂತಹ ಸಂದೇಶ್ ಕಾಮತ್ ಇವರ ಒಂದು ಪರಿಚಯವನ್ನು ತಿಳಿಸಿದ್ವಿ. ಅವರ ಒಂದು ಸಂಗೀತದ ಪಯಣದ ಬಗ್ಗೆ ಮಾತುಕತೆ ನಡೆಸಿದ್ವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅದ್ಭುತ ಗಾಯಕರನ್ನು ಪರಿಚಯಿಸ್ತೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು